ದೇಶದಾದ್ಯಂತ ಹರಡಿರುವ ಕೋವಿಡ್-19 ಮಹಾಮಾರಿ ವೈರಸ್ ಅನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರದ ಕಾರ್ಯವೈಖರಿಯಿಂದಾಗಿ ಕೋಟ್ಯಾಂತರ ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಸಿಪಿಐಎಂ ಮುಖಂಡ ಎಚ್ ನರಸಿಂಹ ಆರೋಪಿಸಿದ್ದಾರೆ. ಕುಂದಾಪುರ ಕಾರ್ಮಿಕರ ಭವನದಲ್ಲಿ ಕೋವಿಡ್-19 ತಡೆಗಟ್ಟುವಲ್ಲಿ ಕೇಂದ್ರದ ಮೋದಿ ಸರ್ಕಾರದ ವೈಫಲ್ಯವನ್ನು ವಿರೋಧಿಸಿ ಸಿಪಿಐಎಂ ಕುಂದಾಪುರ ಬೈಂದೂರು ವಲಯ ಸಮಿತಿ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭ್ರಮೆಗೆ ಒಳಪಡಿಸದೆ ಈ ಸಂದರ್ಭದಲ್ಲಿ ವಾಸ್ತವ ವಿಚಾರಗಳು, ಒಂದು ಕಾಯಿಲೆಯನ್ನು ನಿಯಂತ್ರಿಸುವುದು, ಇನ್ನೊಂದು ಈ ದೇಶದ ಜನತೆಯ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಈಗಾಗಲೇ ಒಂದು ಕುಟುಂಬಕ್ಕೆ 7,500 ತಿಂಗಳಿಗೆ ಕೊಡಬೇಕು, 6 ತಿಂಗಳವರೆಗೆ ಕೊಡಬೇಕಂತ ಬಹಳ ಮುಖ್ಯವಾದ ಬೇಡಿಕೆ. ಈ ಬೇಡಿಕೆ ಬಗ್ಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ತಿರಸ್ಕಾರ ಮಾಡ್ತಾ ಇದೆ. ಜನತೆಯ ಆರ್ಥಿಕ ಸ್ಥಿತಿ ಉತ್ತಮಗೊಂಡ್ರೆ, ಜನರ ಕೈಯಲ್ಲಿ ಹಣ ಬಂದರೆ ಅವರು ಮಾರ್ಕೆಟಿಗೆ ಹೋಗಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಆವಾಗ ವ್ಯವಹಾರ ಹೆಚ್ಚಾಗುತ್ತೆ, ವಾಣಿಜ್ಯ ಹೆಚ್ಚಾಗುತ್ತೆ, ಆರ್ಥಿಕ. ದೇಶದಾದ್ಯಂತ ಈ ಒಂದು ಕೊರೋನಾ 19 ಇದರ ನಿರ್ವಹಣೆಯಲ್ಲಿ ವಿಫಲ ಆಗಿರುವಂಥ ಹಾಗೂ ಇಡೀ ದೇಶದಲ್ಲಿ ಕೋಟ್ಯಾಂತರ ಮಂದಿಗೆ ಸಂಕಷ್ಟಕ್ಕೆ ದೂಡಿರುವಂಥ ಈ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಮತ್ತು ತಕ್ಷಣಕ್ಕೆ ಜನಗಳಿಗೆ 6 ತಿಂಗಳ ಕಾಲ 4 ವಿಧದ ಮುಖ್ಯ ಬೇಡಿಕೆಗಳನ್ನು ಮುಂದಿಟ್ಟು, ಮುಖ್ಯವಾಗಿ ಪ್ರತಿ ಕುಟುಂಬಗಳಿಗೆ ಆದಾಯ ತೆರಿಗೆ ವ್ಯಾಪ್ತಿಯಿಂದ ಹೊರಗಿರುವಂಥ ಪ್ರತಿಯೊಂದು ಕುಟುಂಬಕ್ಕೂ ಮಾಸಿಕ 7,500 ರೂಪಾಯಿಯಂತೆ 6 ತಿಂಗಳುಗಳ ಕಾಲ ನೀಡಬೇಕು ಅನ್ನುವಂಥ ಒಂದು ಬೇಡಿಕೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಇವತ್ತು ಜನ ಹೋಗಿ ಪ್ರತಿಭಟನೆಯಲ್ಲಿ ಸಿಪಿಐಎಂ ರಾಜ್ಯ ಸಮಿತಿಯ ಮುಖಂಡರಾದ ಕೆ ಶಂಕರ, ರಾಜ್ಯ ಸಿಪಿಎಂ ಕಾರ್ಮಿಕ ಸಂಘಟನೆಯ ಮುಖಂಡರಾದ ಕೆ ಶಂಕರ, ಜಿಲ್ಲಾ ಸಂಘಟನೆಯ ಮುಖಂಡರಾದ ಮಹಾಬಲ ವಡೇರ ಹೋಬಳಿ, ಸುರೇಶ್ ಕಲ್ಲಾಗಾರ್, ಬಲ್ಕೀಸ್ ಬಾನು, ರಾಜೇಶ್ ವಡೇರ ಹೋಬಳಿ ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷ ವಿ ನರಸಿಂಹ, ರವಿ ವಿಎಂ, ರಾಜು ದೇವಾಡಿಗ ಉಪಸ್ಥಿತರಿದ್ದರು. ಕೊರೋನಾ ನಿರ್ವಹಣೆಯಲ್ಲಿ ವಿಫಲವಾಗಿರುವ ಮೋದಿ ಸರ್ಕಾರಕ್ಕೆ ಆದಾಯ ತೆರಿಗೆ ತೆರುವ ಮಿತಿಗಳು ಹೊರಗಿರುವ ಎಲ್ಲ ಕುಟುಂಬಗಳಿಗೆ ಮಾಸಿಕ 7,500 ರೂಪಾಯಿ ನಗದು ವರ್ಗಾವಣೆ